ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಬಾಳೆ ಎಲೆಯಲ್ಲಿ ಸ್ಟೀಮ್ ಬಿರಿಯಾನಿ. ನಾನಿವತ್ತು ಹೊಸ ರೀತಿಯಲ್ಲಿ ಬಿರಿಯಾನಿಯನ್ನು ಮಾಡೋದನ್ನು ತೋರಿಸಿಕೊಡ್ತಾ ಇದ್ದೇನೆ. ಸ್ಟೀಮಲ್ಲಿ ಇವತ್ತು ಬಿರಿಯಾನಿಯನ್ನು ನಾನು ಮಾಡಿ ತೋರಿಸ್ತಾ ಇದ್ದೇನೆ. ಈ ಬಿರಿಯಾನಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗುಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ತುಂಬ ಮಂದಿ ಕಮೆಂಟ್ ಮಾಡ್ತಾರೆ. ಆ ಕಮೆಂಟನ್ನು ನೋಡುವಾಗ ತುಂಬ ಖುಷಿಯಾಗುತ್ತೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹೀಗೆಯೇ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ಎಲ್ಲ ಯೂಟ್ಯೂಬರ್ಗಳ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ತೇನೆ. ಬಾಳೆ ಎಲೆ ಸ್ಟೀಮ್ ಬಿರಿಯಾನಿ ಮಾಡಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕಂತ ಈಗ ನೋಡೋಣ. ಈರುಳ್ಳಿ 2, ಟೊಮೆಟೊ 1, ಕಾಯಿಮೆಣಸು 2, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಗರಂ ಮಸಾಲ, ಮೆಣಸಿನ ಹುಡಿ, ಗರಂ ಮಸಾಲ ಹುಡಿ, ಜೀರಿಗೆ ಹುಡಿ, ಧನಿಯಾ ಹುಡಿ, ಅರಶಿನ ಹುಡಿ. ಈಗ ನಾನು ಚಿಕನನ್ನು ಹಾಕ್ತಾ ಇದ್ದೇನೆ. 1 kg ಚಿಕನನ್ನು ತಗೊಂಡಿದ್ದೇನೆ. ಅರಶಿನ ಹುಡಿ ಹಾಕ್ತಾ ಇದ್ದೇನೆ, ಮೆಣಸಿನ ಹುಡಿ, ಹಾಗೆಯೇ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಖಾರ ನಿಮಗೆ ಎಷ್ಟು ಬೇಕಂತ ನೋಡಿಕೊಂಡು ಮೆಣಸಿನ ಹುಡಿಯನ್ನು ಹಾಕಿದ್ರೆ ಆಯಿತು. ಈಗ ಇದನ್ನು ಅರ್ಧದಿಂದ 1 ಗಂಟೆ ಹೊತ್ತು ಮ್ಯಾರಿನೇಟ್ಗೆ ಬಿಡಬೇಕು. ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಹಾಗೆಯೇ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಕೂಡ 2 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ರೆ ಆಯಿತು. ಚಕ್ಕೆ ಹಾಕ್ತಾ ಇದ್ದೇನೆ, ಬೇ ಲೀಫು, ಕಾಳು ಮೆಣಸು, ಹಾಗೆ ಅನನಸು ಹೂವು, ಲವಂಗ, ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಆನಂತರ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. 2 ದೊಡ್ಡ ಈರುಳ್ಳಿಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಅದನ್ನು ಸಾಫ್ಟ್ ಆಗುವವರೆಗೂ ಹುರ್ಕೊಳ್ಬೇಕು. ಈರುಳ್ಳಿ ಬ್ರೌನ್ ಆಗೋದೇನು ಬೇಡ, ಅದು ಸಾಫ್ಟ್ ಆಗುವವರೆಗೂ ಹುರ್ಕೊಂಡ್ರೆ ಸಾಕು. ಈಗ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿ ಈರುಳ್ಳಿಯನ್ನು ಹುರಿಯುವುದರಿಂದ ಅದು ಬೇಗನೆ ಸಾಫ್ಟ್ ಆಗುತ್ತೆ. ಈರುಳ್ಳಿಯಲ್ಲಿರುವ ನೀರಿನ ಅಂಶ ಕಡಿಮೆಯಾಗಿ ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ. ಈಗ ಈರುಳ್ಳಿ ಸಾಫ್ಟ್ ಆಗಿದೆ. ಈಗ ಟೊಮೆಟೊ ಹಾಕ್ತಾ ಇದ್ದೇನೆ. ಟೊಮೆಟೊವನ್ನು ಹಾಕಿದ ನಂತರ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಈ ಮಸಾಲೆಯನ್ನು ರೆಡಿ ಮಾಡಿದ ನಂತರ ನಾವು ಇದನ್ನು ಚಿಕನ್ನಿಗೆ ಹಾಕ್ಕೊಳ್ಬೇಕು. ಚಿಕನ್ನಿಗೆ ಹಾಕಿ ಪುನಃ ಮ್ಯಾರಿನೇಟ್ಗೆ ಬಿಡಬೇಕು. ಈಗ ಟೊಮೆಟೊ ಸಾಫ್ಟ್ ಆಗಿದೆ. ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ. ಅದನ್ನು ಕೂಡ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಒಳ್ಳೆ ರುಚಿ ಬರುತ್ತೆ, ಬಿರಿಯಾನಿ ಕೂಡ ಚೆನ್ನಾಗಿರುತ್ತೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಅದನ್ನು ಹುರ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗುವವರೆಗೂ ಅದನ್ನು ಹುರ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಹುರಿದಾಗಿದೆ. ಅದರದ್ದು ಕಲರ್ ಸ್ವಲ್ಪ ಚೇಂಜ್ ಆದರೆ ಅದು ರೆಡಿಯಾಗಿದೆ ಅಂತ ಅರ್ಥ. ಈಗ ಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಮೆಣಸಿನ ಹುಡಿ ನಿಮಗೆ ಖಾರ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಹಾಗೆಯೇ ಧನಿಯಾ ಹುಡಿ, ಹಾಗೆಯೇ ಜೀರಿಗೆ ಹುಡಿಯನ್ನು ಹಾಕ್ತಾ ಇದ್ದೇನೆ. ಹಾಗೆಯೇ ಗರಂ ಮಸಾಲ ಹುಡಿ. ಇದನ್ನು ಹಾಕಿದ ನಂತರ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ನಾವು ಯಾವಾಗಲೂ ಮಸಾಲೆಯನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು, ಆಗ ಒಳ್ಳೆ ಟೇಸ್ಟ್ ಬರುತ್ತೆ. ನಾನಿವತ್ತು ಹೊಸ ರೀತಿಯಲ್ಲಿ ಬಿರಿಯಾನಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಅದಕ್ಕಾಗಿ ಈ ಮಸಾಲೆಯನ್ನು ನಾವು ಚಿಕನ್ನಿಗೆ ಆ್ಯಡ್ ಮಾಡಿಕೊಳ್ಬೇಕು. ಈಗ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿದ ನಂತರ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಈಗ ಮಸಾಲೆಯನ್ನೆಲ್ಲ ಹುರ್ಕೊಂಡಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು. ಈ ಮಸಾಲೆ ತಣ್ಣಗಾದ ನಂತರ ಚಿಕನ್ನಿಗೆ ಆ್ಯಡ್ ಮಾಡಬೇಕು. ಈಗ ಇದನ್ನು ತಣ್ಣಗಾಗಲು ಬಿಡೋಣ. ಇದು ತಣ್ಣಗಾದ ನಂತರ ನಾನು ಇದನ್ನು ಚಿಕನ್ನಿಗೆ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಇದನ್ನು ಚಿಕನ್ನಿಗೆ ಹಾಕ್ಕೊಳ್ಬೇಕು. ಚಿಕನ್ ಅರ್ಧದಿಂದ 1 ಗಂಟೆ ಹೊತ್ತು ನಾನಿಲ್ಲಿ ಮ್ಯಾರಿನೇಟ್ ಮಾಡಿದ್ದೇನೆ. ಈಗ ಹುರಿದಿಟ್ಟ ಮಸಾಲೆಯನ್ನು ಚಿಕನ್ನಿಗೆ ಹಾಕಿ ಪುನಃ ಅರ್ಧದಿಂದ 1 ಗಂಟೆ ಹೊತ್ತು ಮ್ಯಾರಿನೇಟ್ಗೆ ಬಿಡಬೇಕು. ಮಸಾಲೆಯನ್ನು ಚಿಕನ್ನಿಗೆ ಸರಿಯಾಗಿ ತಾಗಿಸ್ಕೊಳ್ಬೇಕು. ಮಸಾಲೆಯನ್ನು ಚಿಕನ್ನಿಗೆ ತಾಗಿಸಿದ ನಂತರ ಅರ್ಧದಿಂದ 1 ಗಂಟೆ ಹೊತ್ತು ಮ್ಯಾರಿನೇಟ್ಗೆ ಬಿಡಬೇಕು.
ನಿಮಗೆ ಟೈಮ್ ಇದ್ದರೆ 1 ಗಂಟೆ ಹೊತ್ತು ಮ್ಯಾರಿನೇಟ್ಗೆ ಬಿಡಿ. ಒಂದು ವೇಳೆ ಅರ್ಜೆಂಟಲ್ಲಿ ಮಾಡಬೇಕಿದ್ರೆ ಅರ್ಧ ಗಂಟೆ ಹೊತ್ತು ಮ್ಯಾರಿನೇಟ್ ಮಾಡಿದರೆ ಆಯಿತು. ಚಿಕನನ್ನು ಮ್ಯಾರಿನೇಟ್ಗೆ ಬಿಡೋಣ. ಈಗ ಒಂದು ಕಡಾಯಿಗೆ ತುಪ್ಪ ಹಾಕ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿದ ನಂತರ ಚಕ್ಕೆ, ಲವಂಗ, ಏಲಕ್ಕಿ, ಅನಾನಸ್ ಹೂ, ಕಾಳು ಮೆಣಸು ಇಷ್ಟನ್ನು ಹಾಕಿ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಈಗ ಗರಂ ಮಸಾಲೆಯನ್ನು ಎಣ್ಣೆಯಲ್ಲಿ ಹುರ್ಕೊಂಡಾಗಿದೆ. ಈಗ ಇದಕ್ಕೆ ಬಾಸುಮತಿ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಬಾಸುಮತಿ ಅಕ್ಕಿಯನ್ನು ಅರ್ಧ ಗಂಟೆ ಹೊತ್ತು ನೆನೆಸಿಟ್ಟಿದ್ದೇನೆ. ಆ ಅಕ್ಕಿಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. 2 ರಿಂದ 3 ನಿಮಿಷದ ಹೊತ್ತು ಹುರ್ಕೊಂಡ್ರೆ ಸಾಕು. ಹೀಗೆ ಮಾಡೋದರಿಂದ ಅನ್ನ ಉದುರುದುರಾಗಿ ಬರುತ್ತೆ. ಈಗ ನೀರನ್ನು ಹಾಕ್ಕೊಳ್ಬೇಕು. ನಾವು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡ್ತೇವೆ ನೋಡಿ ಆ ಕಪ್ಪಲ್ಲಿ ನೀರನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ. 2 ಕಪ್ಪಿನಷ್ಟು ಬಿಸಿ ನೀರನ್ನು ಹಾಕ್ತಾ ಇದ್ದೇನೆ. ಅಕ್ಕಿಯನ್ನು ಹುರ್ಕೊಂಡು ಬಿರಿಯಾನಿಯನ್ನು ಮಾಡೋದರಿಂದ ಅನ್ನ ಉದುರುದುರಾಗಿರುತ್ತೆ. ಇಲ್ಲದಿದ್ದರೆ ಒಂದಕ್ಕೊಂದು ಅಂಟ್ಕೊಂಡು ಬರುತ್ತೆ. ಹಾಗೆ ಬರೋದಿಲ್ಲ. ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದ್ರೆ ಆಯಿತು. ಲಿಡ್ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸಿದ್ರೆ ಆಯಿತು. ಮೆಜರ್ಮೆಂಟ್ ಮಾಡಿ ನಾವಿಲ್ಲಿ ನೀರು ಹಾಕಿರೋದರಿಂದ ಬಸಿಲಿಕ್ಕೇನಿಲ್ಲ. ಅನ್ನ ಡ್ರೈ ಆಗಿ ಬರುತ್ತೆ. ಈಗ ಲಿಡ್ ಓಪನ್ ಮಾಡಿ ನಾವಿಲ್ಲಿ ಚೆಕ್ ಮಾಡೋಣ. ಅನ್ನ ನೋಡಿ ಬೆಂದಿದೆ. ಹಾಗೆಯೇ ನೀರು ಕೂಡ ಡ್ರೈ ಆಗಿದೆ. ಈ ರೀತಿ ನಾವು ಅನ್ನವನ್ನು ಬೇಯಿಸೋದರಿಂದ ಅನ್ನದ ರುಚಿ ಹಾಗೆಯೇ ಇರುತ್ತೆ. ನಾವು ಯಾವ ಕಪ್ಪಲ್ಲಿ ಅಕ್ಕಿಯನ್ನು ತಗೊಳ್ತೇವೋ ಆ ಕಪ್ಪಿನಲ್ಲೇ ನೀರನ್ನು ಹಾಕ್ಕೊಳ್ಬೇಕು. ಆಗ ಅನ್ನ ಹದವಾಗಿ ಬೇಯುತ್ತೆ. ಈಗ ನಾನು ಇಲ್ಲಿ ಇಡ್ಲಿ ಪಾತ್ರೆಯನ್ನು ಇಟ್ಟಿದ್ದೇನೆ. ಇಡ್ಲಿ ಪಾತ್ರೆಗೆ ನೀರು ಹಾಕ್ಕೊಂಡು ಸ್ಟೀಮಲ್ಲಿ ನಾವು ಈಗ ಬಿರಿಯಾನಿಯನ್ನು ಮಾಡಿಕೊಳ್ಬೇಕು. ನಾನಿಲ್ಲಿ ಈಗ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರು ನಿಮಗೆ ಎಷ್ಟು ಬೇಕಂತ ನೋಡಿಕೊಂಡು ಹಾಕಿದ್ರೆ ಆಯಿತು. ಬಾಳೆ ಎಲೆಯನ್ನು ಹಾಕ್ಕೊಂಡು ನಾವು ಇವತ್ತು ಬಿರಿಯಾನಿಯನ್ನು ಮಾಡ್ತಾ ಇದ್ದೇವೆ. ಈಗ ಅದರ ಸ್ಟ್ಯಾಂಡನ್ನು ಹಾಕ್ತಾ ಇದ್ದೇನೆ. ಬಾಳೆ ಎಲೆಯನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ. ನೀರು ಬಿಸಿ ಆದ ನಂತರ ಬಾಳೆ ಎಲೆಯನ್ನು ಹಾಕ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕಾಗಿ ಮೊದಲೇ ಹಾಕ್ಕೊಂಡು ಇರಬೇಕು. ನೀರು ಚೆನ್ನಾಗಿ ಕುದಿ ಬಂದ ನಂತರವೇ ನಾವಿಲ್ಲಿ ಚಿಕನನ್ನು ಹಾಕ್ಕೊಳ್ಬೇಕು. ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇವಲ್ಲ ಆ ಚಿಕನನ್ನು ಹಾಕ್ಕೊಳ್ಬೇಕು. ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ. ನಾನಿಲ್ಲಿ ಮ್ಯಾರಿನೇಟ್ ಮಾಡಿದ ಚಿಕನನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಬಾಳೆ ಎಲೆ ಹಾಕ್ಕೊಳ್ಳುವಾಗ ಚೆನ್ನಾಗಿ ಸೆಟ್ ಆಗಿದೆ ಅಂತ ಚೆಕ್ ಮಾಡಿಕೊಳ್ಬೇಕು. ನಾನಿಲ್ಲಿ 1 ಗಂಟೆ ಹೊತ್ತು ಚಿಕನನ್ನು ಮ್ಯಾರಿನೇಟ್ ಮಾಡಿದ್ದೇನೆ. ಆ ಚಿಕನನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ. ಚಿಕನನ್ನು ಹಾಕ್ಕೊಂಡ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈಗ ಬೇಯಿಸಿಟ್ಟ ಅನ್ನವನ್ನು ಹಾಕ್ಕೊಳ್ಬೇಕು. ಈಗ ನೀರು ಚೆನ್ನಾಗಿ ಕುದಿ ಬಂದಿದೆ. ಆ ನಂತರವೇ ನಾನು ಚಿಕನನ್ನು ಆ್ಯಡ್ ಮಾಡಿದ್ದೇನೆ. ಅನ್ನವನ್ನು ಎಲ್ಲ ಕಡೆಗೂ ಹಾಕ್ಕೊಂಡಾಗಿದೆ. ಆ ನಂತರ ನಾವು ಇದನ್ನು ಬಿಡಿಸ್ಕೊಳ್ಬೇಕು ನೋಡಿ ಹೀಗೇನೆ. ಈಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನಾವಿಲ್ಲಿ ಚಿಕನನ್ನು ಸ್ಟೀಮಿನಲ್ಲೇ ಬೇಯಿಸ್ಕೊಳ್ತಾ ಇದ್ದೇವೆ. ಮೊದಲೇ ಏನು ಬೇಯಿಸಲಿಲ್ಲ ಚಿಕನನ್ನು. ಈಗ ಪುನಃ ಉಳಿದ ಅನ್ನವನ್ನು ಕೂಡ ಹಾಕ್ಕೊಳ್ಬೇಕು. ಹೀಗೆ ಒಂದು ಸಾರಿ ಬಿರಿಯಾನಿಯನ್ನು ಮಾಡಿ ನೋಡಿ, ಒಳ್ಳೆ ಟೇಸ್ಟ್ ಇರುತ್ತೆ. ಈಗ ಅನ್ನವನ್ನು ಹಾಕಿದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈಗ ಬಾಳೆ ಎಲೆಯನ್ನು ಮೇಲಿನಿಂದ ನಾನು ಕವರ್ ಮಾಡ್ತಾ ಇದ್ದೇನೆ. ಬಾಳೆ ಎಲೆಯನ್ನು ಹೀಗೆ ಕವರ್ ಮಾಡುವುದರಿಂದ ಸ್ಟೀಮಿನ ನೀರುಂಟಲ್ಲ ಅದು ಒಳಗೆ ಬೀಳುವುದಿಲ್ಲ. ಅದಕ್ಕಾಗಿ ಹೀಗೆ ಬಾಳೆ ಎಲೆಯನ್ನು ಇಡಬೇಕು. ಆಮೇಲೆ ಲಿಡ್ಡನ್ನು ಮುಚ್ಚುತ್ತಾ ಇದ್ದೇನೆ. ಈಗ ಬೇಯಿಸುವಾಗ 5 ನಿಮಿಷ ಹೈ ಫ್ಲೇಮಲ್ಲಿ, 1/4 ಗಂಟೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಈಗ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೇನೆ. ಈಗ ಚೆಕ್ ಮಾಡಿ ನೋಡೋಣ ಬಿರಿಯಾನಿ ಆಗಿದೆಯೇ ಅಂತ. ಬನಾನಾ ಎಲೆಯನ್ನು ತೆಗಿತಾ ಇದ್ದೇನೆ. ನೋಡಿ ಬಿರಿಯಾನಿ ಈಗ ಚೆನ್ನಾಗಿ ಬಂದಿದೆ. ಚಿಕನನ್ನು ಚೆಕ್ ಮಾಡಿ ನೋಡೋಣ ಬೆಂದಿದೆ ಅಂತ. ಅನ್ನ ಕೂಡ ಉದುರುದುರಾಗಿದೆ ನೋಡಿ. ಚಿಕನ್ ಈಗ ಬೆಂದಿದೆ ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ಬಾಳೆ ಎಲೆಯ ಸ್ಟೀಮ್ ಬಿರಿಯಾನಿ. ಇದನ್ನು ಪ್ಲೇಟಿಗೆ ಹಾಕೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಬಿರಿಯಾನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದುರುದುರಾಗಿ. ಈ ಬಿರಿಯಾನಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಕೂಡ ಈ ಬಿರಿಯಾನಿ ಇಷ್ಟ ಆಗಬಹುದು.
ಬಾಳೆ ಎಲೆಯ ಸ್ಟೀಮ್ ಬಿರಿಯಾನಿ ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.